ಸರ್ ಮೊನ್ನೆ ಅರ್ಧ ಸ್ಟೋರಿಯಲ್ಲಿ ನಿಲ್ಲಿಸಿದ್ರು ಅದನ್ನೀಗ ಕಂಪ್ಲೀಟ್ ಮಾಡ್ತೀರಾ? ನೋಡ್ತೇನೆ. ನಿಮಗೆ ಈ ಸ್ಟೋರಿ ಅರ್ಥ ಆಗಬೇಕಂದ್ರೆ ಇದಕ್ಕೆ ನನ್ನ ಮುಂಚಿನ ಕಥೆನೇ ನಾನು ಹೇಳಬೇಕಷ್ಟೇ ನಿಮಗೆ. ಹೌದಾ ಸರ್? ಅವನು ಅಪ್ಪ ಯಾಕೆ ಸರ್ ಸೂಸೈಡ್ ಮಾಡಿದ್ದು? ಅದಲ್ಲದೆ ಅವನನ್ನು ಯಾಕೆ ಕೊಂದದ್ದು? ಅದೊಂದು ಗ್ಯಾಂಗಿನ ಕಥೆ, ಒಂದು ದೊಡ್ಡ ಗ್ಯಾಂಗಿನ ಕಥೆ. ಅದರ ಲೀಡ್ರೇ ಮ್ಯಾಕ್ಸ್. ಸುರೇಶ, ನಿನ್ನ ಹತ್ರ ಅವನು ಹೇಳುದು ಮರೆ, ಅವನಿಗೆ ಹೇಳಿದ್ರೆ ಎಂತ ಸಹ ಅರ್ಥ ಆಗುದಿಲ್ಲ. ಇದೆಲ್ಲ ಈಗ ನಂಗೆ ಸ್ವಲ್ಪ ಏಜ್ ಆಗಿದೆ ಹಾಗೆಂತ ಹೇಳಿ ನಿನ್ನ ಹತ್ರ ಅರ್ಥ ಆಗ್ತದೆ. ಅವನಿಗೆ ಇದೆಲ್ಲ ಬೇಕಾ ಮಾರೆ? ನಿನ್ನನ್ನು ನಾನೊಂದು ಸ್ವಂತ ಮಗನಾಗಿ ನಾನು ನೋಡಿಕೊಂಡಿದ್ದೇನೆ. ನೀನು ಬಂದು ಉಂಟು ನಮ್ಮ ಮನೆಯಲ್ಲಿ ತಿಂದುಕೊಂಡು ಹೋಗ್ತಿ ಹಾಗಂತ ಹೇಳಿ ನಾನು ಬೇರೆ ಮಾಡಿದ್ದೇನೆ. ನಿನ್ನ ಮಗನಾಗಿಯೇ ಮಾರೆ. ಆದ್ರೆ ಅವನಿಗೆ ಅರ್ಥ ಆಗುದು. ಅವನ ಹತ್ರ ನೀನು ಸ್ವಲ್ಪ ಹೇಳಬೇಕು ಮಾರೆ. ನಾನು ಹೇಳುದಷ್ಟೇ ಹೇಳ್ತಿದ್ದೇನೆ, ಆದ್ರೆ ಅವನು ಕೇಳುದಿಲ್ಲಲ್ಲ. ಎಂತ ಮಾಡುದು ಮಾರೆ? ಎಷ್ಟು ಹೇಳಿದ್ರೆ ಅವನಿಗೆ ಹೇಳ ಅರ್ಥ ಒಂದು ಸ್ವಲ್ಪ ಸಹ ಅರ್ಥ ಆಗುದು. ತಲೆ ಬಿಸಿ ಮಾಡಬೇಡ. ಒಂದಲ್ಲ ಒಂದಿನ ಸರಿ ಆಗ್ತೇನೆ ಅಂತ ಹೇಳೋ ನಂಬಿಕೆ. ಒಳ್ಳೆ ಒಂದು ಹೊರಗಡೆಲ್ಲ ಹೋದ್ರೆ ಒಳ್ಳೆ ಒಂದು ಮಾತು ಅದು ಇದೆಲ್ಲ ಇದ್ರಿಯತ್ತಲ್ಲ ಮಾರೆ. ಎಂತ ಹೇಳು, ಒಂದು ತಂದೆ ಆದ ಮೇಲೆ ಒಂದು ಸ್ವಲ್ಪ ಒಂದು ಜವಾಬ್ದಾರಿ ಇರ್ತದಲ್ಲ ಅವನಿಗೆ. ನೋಡು, ಒಂದು ಅವನ ಹತ್ರ ಹೇಗೆ ಮಾತಾಡು, ಅವ ಒಂದು ಗಾಂಧಾರಿ ಮನಸ್ಸಿನ ಅವನು. ಅದು ನಿಮ್ಗೆ ಅರ್ಥ ಆಗ್ಲಿಲ್ಲ ಅಲ್ಲ? ಅಲ್ಲ, ನಾವು ಸ್ವಲ್ಪ ಮಂಗಳೂರಿನವರಲ್ಲ. ಗಾಂಧಾರಿ ಮೆಣಸಿನ ಕಾಯಿ ಮೆಣಸಿನ ಹಾಗೆ ಸ್ವಲ್ಪ ಖಾರ ಜಾಸ್ತಿ. ಅವನು ಹೇಳಿದ್ರೆ ಅರ್ಥ ಆಗುದಿಲ್ಲ. ಮತ್ತೆ ಅವನು ನನಗೆ ಬೈತಾನೆ. ನಾನು ಲಾಸ್ಟ್ ಕುಂಟೆ ಮೆಣಸಿನಾಗೆ ಹಾಕ್ತೇನೆ ಮಾರೆ. ಬೇಕು ನನಗಿದೆ ನನಗೆ ಅಣ್ಣ, ನಾನು ಸಹ ನಿಮ್ಮ ಗ್ಯಾಂಗಿಗೆ ಸೇರ್ಬೇಕಣ್ಣ. ಅಂತ ನಾನು ಸಹ ರೌಡಿಸಮ್ ಮಾಡಬೇಕಂತ. ಎಂತ ಮಾತಾಡ್ತಿದ್ದಿ? ಹಾಂ, ನಿನ್ನನ್ನು ಕಾಲೇಜಿಗೆ ಕಳಿಸೋದು ಎಂತದಕ್ಕ? ನಾನೇ ಈ ಕಡೆ ಯಾವಾಗಲೂ ರೌಡಿಸಮಿಗೆ ಹೋಗಿ ನಿದ್ರೆ ಬರೋದು. ನಾನು ಇಲ್ಲಿ ಸತ್ತುಕೊಂಡಿದ್ದೇನೆ. ಯಾವಾಗ ಸಾಯ್ತೆ ಅಂತ ನನಗೆ ಗೊತ್ತಿಲ್ಲ. ಹಾಂ, ಅಪ್ಪ ಅಮ್ಮನಿಗೆ ಯಾರಿದ್ದಾರಾ? ಅಪ್ಪ ಅಮ್ಮ ನೋಡ್ಕೋ. ಅದಕ್ಕೆ ವರ್ಷದ ಕೆಲಸ ಮಾಡಬೇಡ. ಹೋಗು, ನಡಿ. ಎಲ್ಲಿಂಟು ಮಾಡಿದ ಹಣ ಎಲ್ಲಿಂಟು? ನಮಗೆ ಸಿಕ್ಕಿದಲ್ಲ ನಾವು ಕೊಡುದು. ನಮಗೆ ಸಹ ಅಲ್ಲಿ ಆಟ ಆಡಿಸ್ತಿದ್ದ ನಾವು. ಸಿಕ್ಕಿದಂತೇಳಿ ವಿಷಯ ಗೊತ್ತಾದಕ್ಕಲ್ಲ ಕೇಳ್ತಿರೋದು. ಹಿಂಗೆ ಹೇಳಿದ ಅರ್ಥ ಆಗುದಿಲ್ವಾ? ಅರ್ಥ ಆಗೋದೆಂತ ಅರ್ಥ ಆಗುದು? ನಾವೆಲ್ಲ ಒಂದೇ ಪಾರ್ಟ್ನರ್ನವರು. ನೀವು ಅರ್ಥ ಆಗದಕ್ಕೆ ನಾವು ಮಾತಾಡ್ತಿರೋದು. ಎಲ್ಲಿಂಟು ಮಾಡಿದ ಹಣ? ಸಿಕ್ಕಿದಲ್ಲ ನಾವು ಕೊಡುದು. ಸಿಗದಿದ್ರೆ ನಮ್ಗೆ ಇದಕ್ಕೆಲ್ಲ ಕಾರಣ ಯಾರು ಗೊತ್ತುಂಟ? ಸುರೇಶ್ ಇದ್ದಾನಲ್ಲ, ಎಲ್ಲ ಮಾಡಿದವ ಗೊತ್ತಾಯ್ತಾ? ಹೌದು ಮಾರೆ, ಅವನಿಗೆ ರೌಡಿಸಮ್ ಅಂದ್ರೂ ಆಗುದಿಲ್ಲ. ಮತ್ತೆ ಉಂಟಲ್ಲ, ಆ ಮ್ಯಾಕ್ಸಿನ ಕಿವಿ ಮಾತು ಕೇಳುದೇ ಅವನೇ ಹೇಳಿ ಕೊಡುದೆಲ್ಲ. ಬರ್ಲಿ, ಅವನು ಕಲಿಸ್ತೇನೆ ಅವನಿಗೆ. ಎಂತ ಮಾಡುದು ಮಚ್ಚ? ಇದರ ಬೇಡ, ಮ್ಯಾಕ್ಸಿಗೆ ಕಾಲ್ ಮಾಡಿ ನಾನು ಮಾತಾಡಿ ನೋಡು. ಅದೇ ಸರಿ ಮಚ್ಚ, ನೀವು ಕಾಲ್ ಮಾಡು. ನಮಗೆ ಏನು ಗೊತ್ತಿಲ್ಲದಾಗೆ ಮಾಡೋದು. ಮ್ಯಾಕ್ಸಿ, ಹೀಗೆ ಸುರೇಶ ಯಾರು ಹೊರದಾಕಿ ಬಿಟ್ಟು ಹೋಗಿದ್ದಾರೆ ಇಲ್ಲಿ. ಬಾ ಮಚ್ಚ ಬೇಗ. ನೋಡು, ನಾನು ಹೇಳುದು ಸ್ವಲ್ಪ ಕೇಳಿ ಮಾಡಿ. ಈ ರೌಡಿಸಮ್ ಇದೆಲ್ಲ ನಮಗೆ ಬೇಕಾ? ನಮಗೆ ಆಗಿ ಬರ್ತದ.
ನೋಡು ಮಗ, ಹೀಗೆ ಬೇಸರ ಮಾಡಿ ಎಂತಾದ್ರೂ ಸುಖ ಉಂಟು ಹೇಳು. ಇನ್ನ ಜೀವಕ್ಕೆ ಫ್ರೆಂಡ್ ಅನ್ನು ಧರ್ಮಕ್ಕೆ ಅವ ಸತ್ತಿಲ್ವಾ? ಯಾವ ಕಾರಣಕ್ಕೆ ಸತ್ತದ್ದು ಹೇಳು? ನಿನ್ನಿಂದಾಗಿ ಅವ ಸತ್ತದ್ದು. ಅದಕ್ಕೆ ನಾನು ಹೇಳುದು ಮಗ, ಈ ರೌಡಿಸಮ್ ಎಲ್ಲ ಬೇಡ. ಅವೊಂದು ರೌಡಿಸಮ್ ವಿಷಯಕ್ಕೆ ಹೋಗದೆ ಧರ್ಮಕ್ಕೆ ಅವ ಸತ್ತಿದ್ದಾನೆ. ಯಾರಿಂದಾಗಿ? ನಿನ್ನಿಂದಾಗಿ. ಅದಕ್ಕೆ ನಾನು ಹೇಳುದು, ನಾನು ನಿನ್ನ ತಂದೆಗೆ ಒಂದು ಕೈ ಮುಗಿದಿನ ಅದೊಂದು ಕೇಳುದು, ರೌಡಿಸಮ್ ಒಂದು ಬಿಟ್ಟು ಮಗ. ಅದು ಬೇಕಾ? ಅದು ಒಳ್ಳೆಯಲ್ಲ ಮಗ. ಈಗ ಈ ಪ್ರಪಂಚದಲ್ಲಿ ಒಂದು 4 ದಿವಸ ಒಳ್ಳೆಯವನಾಗಿ ಬದುಕಿದ್ರೆ ನಾಳೆ ನೀನು ಸಾಯುವಾಗ 4 ಜನ ಬಂದು ನೋಡ್ತಾರ. ಈ ರೌಡಿಸಮ್ ಮಾಡಿದ್ರೆ ಯಾರು ಬರುದಿಲ್ವಾ? ಈ 4 ಜನರ ತಂದೆ ತಾಯಿಯವರ ಸಾಕು ಬೇಕಾ ರೌಡಿಸಮ್ ಅಲ್ಲಿ? ತಂದೆಗೆ ಹೇಳಿಕೆ ಹೊಂದಿದ್ದೇನೆ, ಈ ರೌಡಿಸಮ್ ಬಿಟ್ಟು ಬಿಡು ಮಗ, ಬಿಟ್ಟು ಬಿಡು. ಮಗ, ಕಡೆಯದಾಗಿ ಒಂದು ಮಾತು ಹೇಳ್ತೇನೆ ಮಗ, ಇನ್ನೊಂದ್ಸಲ ನೀನು ರೌಡಿಸಮ್ಗೆ ಅಂತ ನೀನು ಹೋದ್ರೆ ಈ ನಿನ್ನ ತಂದೆಯ ಏನೋ ಮಾಡ್ಬೇಕಾಗ್ತದೆ ಮಗ. ಅವನ ಅಪ್ಪ ಯಾಕೆ ಸರ್ ಸೂಸೈಡ್ ಮಾಡಿದ್ರು? ಅವನು ಅವನ ಅಪ್ಪನ ಮಾತಿಗೆ ತಪ್ಪಿದ ಅಂತ ನೆನೆಸ್ಕೊಂಡು ಅವನಪ್ಪ ಸೂಸೈಡ್ ಮಾಡಿಕೊಂಡ್ರು. ಅದಲ್ಲದೆ ಅವನನ್ನು ಯಾಕೆ ಕೊಂದು? ಹಲೋ, ಹಾ ಹಾ ಹಲೋ, ನಿಂಗೇನು ಬೇಕು? ಸರಿ, ನೀನು ಕೇಳಿದ 1 ಲಕ್ಷ ನಾನು ಕಳಿಸ್ತೇನೆ. ಫುಟೇಜ್ ಎಲ್ಲ ನೀನು ಡಿಲೀಟ್ ಮಾಡಬೇಕು, ವಿಡಿಯೋ ಡಾಕ್ಯುಮೆಂಟ್ ಎಲ್ಲ ನೀನು ಡಿಲೀಟ್ ಮಾಡಬೇಕು. ಇದೇ ನಂಬ್ರಕ್ಕ? ಸರಿ ಮಚ್ಚಾ, 1 ಲಕ್ಷ ಕೇಳ್ದ, ಅಕೌಂಟ್ ಕಳಿಸಿದ್ದೇನೆ. ಫುಟೇಜಸ್ ಎಲ್ಲ ಡಿಲೀಟ್ ಮಾಡ್ತಾನಲ್ಲ, ನಾವೀಗ ತುಂಬ ರಿಸ್ಕಲ್ಲಿದ್ದೇವೆ ಮಾತ್ರ. ಏನು ಟೆನ್ಷನಲ್ಲಿದ್ಯಾ ಮಚ್ಚಾ? ಕಾಲ್ ಮಾಡಿಕೊಂಡು ವಾಪಸ್ ಹಣ ಕೇಳ್ತಿದ್ದಾನೆ ಮಚ್ಚಾ. ಹೌದಾ ಮಚ್ಚ? ಅವನಿಗೆ ಕಾಲ್ ಮಾಡು ನೋಡು. ನನಗೆ ಕಾಲ್ ಹೋಗ್ತಿಲ್ಲ ಮಚ್ಚಾ. ಎಂತದ ನೀನು? ನಂಬರ್ ಹೇಳು. ಇದು ಅವು ವಿದ್ಯುನ ತಮ್ಮ ಅಲ್ವನ, ಹುಚ್ಚವ. ಎತ್ತಿ ಬಿಡು, ಬರ್ಲಿ ಅವ. ಕರಿ ಅವನಿಗೆ ಕಾಲ್ ಮಾಡಿ ಕರಿ. ಕಾಲ್ ಮಾಡಿದ್ದಾನೆ, ಮಾತಾಡ ಅವನ ಹತ್ರ. ಹಲೋ, ಫೀಲ್ಡ್ ಸೇರ್ತೀಯ ನೀನು? ನಾನು ನಿಮ್ಮ ಫೀಲ್ಡಿಗೆ ಬರಬೇಕಾ? ವಾ, ಬಂದು ನಮ್ಮ ಜೊತೆ ಫೀಲ್ಡೇ ಸೇರಿ ನೀನು. ನೀವು ರೌಡಿಸಮ್ ನಿಲ್ಲಿಸ್ತೀರಾ? ಆಯ್ತಾಯ್ತು, ಸರಿ ಸರಿ, ಆಯ್ತಾಯ್ತು, ಓಕೆ. ಎತ್ತಿ ಬಿಡು, ಬರ್ಲಿ ಅವ. ನಾವು ಸುರೇಶನನ್ನು ಕೊಂಡ ವಿಷಯ ಇಲ್ಲಿವರೆಗೂ ಮ್ಯಾಕ್ಸಿಗೆ ಗೊತ್ತೇ ಇಲ್ಲ. ಹಾಗಾದ್ರೆ ಈಗ ಅವರೆಲ್ಲ ಏನ್ ಮಾಡ್ತಿದ್ದಾರೆ? ನಾವು ಬಿಸಿ ರಕ್ತದಲ್ಲಿ ಇರುವ ಹುಡುಗರಾಗಿರುವಾಗ ಅದೆಲ್ಲ ಬೇಕನ್ನಿಸುತ್ತೆ. ಜೀವನ ಹೋಗ್ತಾ ಹೋಗ್ತಾ ಅದೆಲ್ಲ ಸಾಕನ್ನಿಸುತ್ತೆ. ಮತ್ತು ಹರೀಶ, ಯತೀಶ, ಸುರೇಶ ಇವರು ಇವಾಗ ಜೀವಂತವಾಗಿಲ್ಲ. ಉಳಿದವರು ಅವರವರ ಜೀವನ ಇವಾಗ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಬಂದಾಗ ರೌಡಿಸಮ್ ಕೂಡ ಇದ್ದಾನೆ. ಆದರೆ ಇಡೀ ಜೀವನ ಯುದ್ಧರಂಗದಲ್ಲಿ ಇರಬಾರ್ದು. ಯುದ್ಧ ಅಂತ ಹೇಳೋದು ಕ್ಷಣಿಕ, ಆದರೆ ಜೀವನ ಅಧಿಕ. ಇರುವಷ್ಟು ದಿನ ನಿಯತ್ತಿನಿಂದ ಇರು. 4 ಜನ ಹೆಗಲು ಕೊಡುವರು ಮುಂದೊಂದು ದಿನ.